ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರಾ ಸಂಭ್ರಮ ಮನೆ ಮಾಡಿದೆ. ಜನವರಿ 14ರಿಂದ ಆರಂಭಗೊಂಡು ಜನವರಿ 23ರವರೆಗೆ ವರ್ಷಾವಧಿ ಜಾತ್ರೆ ನೆರವೇರಲಿದೆ. ನಿನ್ನೆ ಧ್ವಜಾರೋಹಣ ನಡೆದು ಶ್ರೀದೇವರ ಜಾತ್ರೆಗೆ ಚಾಲನೆ ದೊರೆತಿದೆ. ಜೊತೆಗೆ ದೇವಸ್ಥಾನದಿಂದ ಬದಿ ಮೇಲೆ ಉಳ್ಳಾಳ್ತಿ, ಪೊಸಲ್ತಾಯಿ, ಕುಮಾರಸ್ವಾಮಿ ದೈವಗಳ ಭಂಡಾರ ಇರುವ ವಿಧಿವಿಧಾನ ನಡೆಯುವ ಮೂಲಕ ವೈದಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಯು ವಿಜಯರಾಘವ ಪಡುವೆಟ್ನಾಯ, ಶರತ್ ಚಂದ್ರ ಪಡುವೆಟ್ನಾಯ, ಅರ್ಚಕ ವೃಂದ, ಭಕ್ತಾದಿಗಳು ಸೇರಿದಂತೆ ಗಣ್ಯರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು.